ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಲೈಕ್ ಪ್ಲೀಸ್. ಥ್ಯಾಂಕ್ ಯು. ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋ ನಾನು ಫ್ರಿಜ್ ಕ್ಲೀನ್ ಮಾಡೋ ವಿಡಿಯೋನ ತೋರಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಚಿಕ್ಕ ಫ್ರಿಜ್ಜಲ್ಲಿ ಎಷ್ಟು ಸಾಮಾನು ಇಟ್ಕೋಬೋದಂತ ಸ್ವಲ್ಪ ಟಿಪ್ ಜೊತೆ ಹೇಳ್ತಾ ಇದ್ದೀನಿ. ನೋಡಿ, ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಬರೋ ಬೆಲ್ನ ಆಲ್ ಅಂತ ಕೊಡಿ. ಯಾವುದೇ ವಿಡಿಯೋ ಮಾಡಿದ್ರೂ ನೋಟಿಫಿಕೇಶನ್ ಮೊದಲಿಗೆ ಸಿಗುತ್ತೆ. ಸೊ ನಾನು ಫ್ರಿಜ್ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ, ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ನೋಡ್ಬೋದು. ಇದು ನಮ್ಮ ಫ್ರಿಜ್ಜು ಸಿಂಗಲ್ ಡೋರಿಂದು, ಡಬಲ್ ಡೋರಿಂದಲ್ಲ, ಚಿಕ್ಕ ಫ್ರಿಜ್ಜೇ ನೋಡ್ಬೋದು. ಮೇಲ್ಗಡೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಮೊಟ್ಟೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ವಿಳೆದೆಲೆ ಇಟ್ಕೊಂಡಿದ್ದೀನಿ ಪಾಪಕ್ಕೆ ದೃಷ್ಟಿ ತೆಗೆಯೋಕ್ಕೆ. ಹಾಗೆ ಉಳಿದಿರೋ ನಿಂಬೆಹಣ್ಣು ಕಾಯಿನ ಇಟ್ಕೊಂಡಿದ್ದೀನಿ. ಕೆಳಗಡೆ ಸ್ಟೆಪ್ಪಲ್ಲಿ ಈ ರೀತಿ ಸಾಮಾನ ಇಟ್ಕೊಂಡಿದ್ದೀನಿ. ಈ ರೀತಿ ಫುಲ್ ಖಾಲಿ ಬಿಟ್ಟಿದ್ದೀನಿ, ಬೇಕಾದರೆ ಐಟಮ್ಗಳು ಇಟ್ಕೋಬೋದು ಅಂತ. ಇದು ಐಸ್ ಕ್ರೀಮ್ ಡಬ್ಬ ಹಾಗೆ ಇಡೋದ್ರಿಂದ ಅದರಲ್ಲಿ ಸುಮ್ಮನೆ ವೇಸ್ಟು, ಹಾಗಾಗಿ ಅದರಲ್ಲಿ ಡ್ರೈ ಫ್ರೂಟ್ಸ್ನ ಹಾಕಿಟ್ಕೊಂಡಿದ್ದೀನಿ. ಈ ಡಬ್ಬ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಸ್ಪೈಸಸ್ಗಳು ನಾವು ಹಾಗೆ ಪ್ಯಾಕೆಟ್ ಇಟ್ಕೊಳ್ಳೋದ್ರಿಂದ ಚೆಲ್ಲೋಗುತ್ತೆ. ಕೆಲವು ಟೈಮು ಕೈಗೆ ಸಿಗ್ಬೇಕು, ತೆಗಿಬೇಕಾರೆ ಗಡಿಬಿಡಿಲಿ, ಹಾಗೆ ಫ್ರಿಜ್ ಕೂಡ ಗಲೀಜಾಗುತ್ತೆ. ಈ ರೀತಿ ಒಂದೇ ಬಾಕ್ಸಿಗೆ ನಾವು ಎಲ್ಲ ಸ್ಪೈಸಸ್ನ ಕಟ್ ಮಾಡಿರೋಂಥದ್ದು ಹಾಕಿಟ್ಕೊಳ್ಳೋದ್ರಿಂದ ಜಾಗ ಕೂಡ ಸೇವ್ ಆಗುತ್ತೆ. ಹಾಗೆ ನಮಗೆ ಸಡನ್ಲಿ ನಮ್ಗೆ ಅಡುಗೆಗೆ ಬೇಕು ಅಂದರೆ ಬೇಗ ಕೂಡ ಸಿಗುತ್ತೆ. ಹಾಗಾಗಿ ಎಲ್ಲ ಒಂದೇ ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಇದು ಪಕ್ಕದಲ್ಲಿ ನೋಡ್ಬೋದು, ನಾನು ಇದೆಲ್ಲ ಸಾಸ್ಗಳನ್ನ ಇಟ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ನಾನು ಜೇನುತುಪ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಹೊರಗೆ ಇಟ್ಟಿಲ್ಲ, ಹಾಳಾಗುತ್ತೆ ಅಂತ. ಹಾಗೆ ಗಸಗಸೆ ಕೂಡ ಫ್ರಿಜ್ಜಲ್ಲೇ ಇಟ್ಕೋತೀನಿ, ನಾನು ಹಾಳಾಗಲ್ಲ. ನಾನು ಕಾಳುಗಳನ್ನೆಲ್ಲ ಫ್ರಿಜ್ಜಲ್ಲೇ ಇಟ್ಕೋತೀನಿ, ಆಲ್ಮೋಸ್ಟ್ ಹಾಳಾಗಲ್ಲ, ಅದು ಕೂಡ ತೋರಿಸ್ತೀನಿ. ಇದೇನು ಡಬ್ಬ ಅಂದರೆ ಸ್ವಲ್ಪ ಸ್ಪೈಸಸ್ ಇರುತ್ತಲ್ಲ, ಇನ್ನೊಂದು 2 ದಿನ ಖಾಲಿ ಆಗುತ್ತೆ ಅನ್ನೋದನ್ನ ಎಲ್ಲ ಈ ರೀತಿ ಡಬ್ಬಕ್ಕೆ ಹಾಕಿಟ್ಕೊಂಡಿದ್ದೀನಿ. ಈ ಥರ ಚಿಕ್ಕ ಡಬ್ಬದಲ್ಲಿ ಏನಾದ್ರು ಉಳಿದ್ರೆ ಅದನ್ನು ಹಾಕೋತೀನಿ. ಧನಿಯಾ ಪೌಡ್ರ್ ದೊಡ್ಡದಾಗಿರೋದ್ರಿಂದ ನಾನು ಪ್ಯಾಕೆಟ್ನ ಹಾಗೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬಾಟಲ್ ನೀರನ್ನ ಯಾವಾಗೂ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಇದು ಮೇಲ್ಗಡೆ ಸ್ಟೆಪ್ಪಲ್ಲಿ ನೋಡ್ಬೋದು, ಐಸ್ ಇಟ್ಕೊಳ್ಳೋದು ನನ್ನ ಮಗ ಮುರಿದು ಹಾಕ್ಬಿಟ್ಟಿದ್ದಾನೆ, ಹಾಗಾಗಿ ಸ್ವಲ್ಪ ನೀರು ಲೀಕೇಜ್ ಆಗುತ್ತೆ. ಹಾಗೆ ಜಸ್ಟ್ ಕೂರಿಸಿದ್ದೀನಿ. ಕೆಳಗಡೆದ್ರಲ್ಲಿ ಫಿಶ್ಶು ಅದೆಲ್ಲ ಇಟ್ಕೋಬೋದು, ನಾನೇನು ಇಟ್ಕೊಳ್ಳಲ್ಲ. ಇದು ಮೊದಲನೇ ಸ್ಟೆಪ್ಪಲ್ಲಿ ನಾನಿದು ಬೆಣ್ಣೆ ನೋಡ್ಬೋದು, ನಾನು 2 ಡಬ್ಬದಲ್ಲೂ ಕೂಡ ಬೆಣ್ಣೆನೇ ಹಾಕಿಟ್ಕೊಂಡಿದ್ದೀನಿ. ಅದನ್ನು ಕಾಯಿಸೋಕ್ಕೋಸ್ಕರ ಸ್ವಲ್ಪ ಹುಣಸೆಹಣ್ಣು ಉಳಿದಿತ್ತು, ಹಾಗೆ ಇಟ್ಟಿದ್ದೀನಿ. ಇದರಲ್ಲಿ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಕಾಳುಗಳು ಹೊರಗಿಡೋದ್ರಿಂದ ಈ ಮಳೆಗಾಲದಲ್ಲಿ ಬೇಗ ಹುಳ ಆಗುತ್ತೆ ಮತ್ತು ಬೇಗ ಹಾಳಾಗುತ್ತೆ. ಈ ರೀತಿ 2 ಡಬ್ಬದಲ್ಲಿ ನಾವು ಉಳಿದಿರುವಂಥ ಕಾಳುಗಳನ್ನೆಲ್ಲ ಈ ರೀತಿ ಕಟ್ಟಿ, ರವೆ ಹಾಗೆ ಕಾಳುಗಳೆಲ್ಲ ಕಟ್ಟಿಟ್ಕೊಳ್ಳೋದ್ರಿಂದ ಹುಳನೂ ಆಗಲ್ಲ, ಚೆನ್ನಾಗಿರುತ್ತೆ. ಇಲ್ಲಿ ನೋಡೋದಾದರೆ ನಾನು ಮೊಟ್ಟೆ ಟ್ರೈನ ಇಟ್ಕೋತೀನಿ, ಹಾಗಾಗಿ ಆ ಜಾಗನ ಅಲ್ಲಿ ಬಿಟ್ಬಿಟ್ಟಿದ್ದೀನಿ. ಈ ರೀತಿ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಕೆಳಗಡೆ ಸ್ಟೆಪ್ಪಲ್ಲಿ ಹೂವು ಇಟ್ಕೊಂಡಿದ್ದೀನಿ, ಹಾಗೆ ಮೊಸರನ್ನ ಇಟ್ಕೊಂಡಿದ್ದೀನಿ. ಇದು ಖಾಲಿ ಬಿಟ್ಟಿದ್ದೀನಿ, ಏನೂ ಇಟ್ಟಿಲ್ಲ. ಇದು ನೋಡೋದಾದರೆ ಮನೇಲೇ ಮಾಡಿರೋ ಅಂಥ ನಾನು ಉಪ್ಪಿನಕಾಯಿ ಯಾಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಂದರೆ ಹೊರಗಿಟ್ರೆ ಬೇಗ ಹಾಳಾಗುತ್ತೆ, ಮೆತ್ತಗಾಗ್ಬಿಡುತ್ತೆ ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಡೋದ್ರಿಂದ ಗಟ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಹಾಗೆ 2 ಪಾತ್ರೆಯಲ್ಲೂ ಹಾಲನ್ನ ಇಟ್ಕೊಂಡಿದ್ದೀನಿ, ಕಾಯಿಸಿಲ್ಲ. ಇದು ಕೆನೆ, ನಾನು ಒಂದು ಡಬ್ಬ ಆದಮೇಲೆ ಇನ್ನೊಂದು ಡಬ್ಬ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಡಬ್ಬಕ್ಕೆ ಸ್ಟೋರ್ ಮಾಡಿ ಇಟ್ಕೋತೀನಿ. ಇದು ತರಕಾರಿ ಹಾಕೋದು ನಾನು ಈ ರೀತಿ ಪೇಪರಲ್ಲಿ ಯಾಕೆ ಸುತ್ತಿಟ್ಟಿದ್ದೀನಿ ಅಂದರೆ ಮಳೆಗಾಲದಲ್ಲಿ ಫ್ರಿಜ್ಜಿಂದು ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಹಾಗಾಗಿ ಕೋಲ್ಡಿಗೆ ಬೇಗ ತರಕಾರಿ ಹಾಳಾಗ್ತಿರುತ್ತೆ ನೀರನ್ನೆಲ್ಲ ಬಿಟ್ಕೊಂಡು. ಈ ರೀತಿ ಪೇಪರಲ್ಲಿ ಸುತ್ತಿಡೋದ್ರಿಂದ ಆ ತರಕಾರಿ ಫ್ರೆಶ್ ಆಗಿರುತ್ತೆ ಮತ್ತು ನೀರಿನ ಅಂಶ ಡ್ರೈ ಆಗೋದ್ರಿಂದ ತರಕಾರಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಎಲ್ಲ ಕೂಡ ಪೇಪರಲ್ಲೇ ಸುತ್ತಿಟ್ಕೋತೀನಿ, ಕೆಲವೊಂದು ಮಾತ್ರ ಕವರಲ್ಲಿ ಇಟ್ಕೋತೀನಿ. ಹಾಗೆ ನಿಂಬೆಹಣ್ಣ ನೋಡ್ಬೋದು, ಕವರಲ್ಲಿ ಇಟ್ಟರೆ ಬೇಗ ಹಾಳಾಗುತ್ತೆ, ಹೊರಗೆ ಹಂಗೆ ಇಟ್ಟರು ಹಾಳಾಗುತ್ತೆ. ಈ ರೀತಿ ಕವರ್ ಒಳಗೆ ನೀವು ಪೇಪರ್ನ ಹಾಕಿ ನಿಂಬೆಹಣ್ಣು ಹಾಕಿರೋದ್ರಿಂದ ತುಂಬ ದಿನ ತಾಜವಾಗಿ ತುಂಬ ಚೆನ್ನಾಗಿರುತ್ತೆ, ಬೇಗ ಹಾಳಾಗೋದು ಇಲ್ಲ, ಹಾಗೆ ತುಂಬ ದಿನ ಕೂಡ ಇರುತ್ತೆ. ಹಾಗಾಗಿ ನಾನು ಈ ರೀತಿ ಕವರ್ನೆಲ್ಲ ಹಾಕಿಟ್ಕೋತೀನಿ. ನೋಡ್ಬೋದು, ನಮ್ಮದು ಚಿಕ್ಕ ಫ್ರಿಜ್ಜಲ್ಲಿ ನಾನು ಇಷ್ಟು ಇಟ್ಕೊಂಡಿದ್ದೀನಿ. ನೀವು ಜಾಸ್ತಿ ಸಾಮಾನು ಕೂಡ ಇಟ್ಕೋಬೋದು. ನಾನು ಸಾಮಾನು ಕಮ್ಮಿ ಇಟ್ಕೊಳ್ಳೋದ್ರಿಂದ ಇವತ್ತು ಯಾವ ರೀತಿ ಇಟ್ಕೋಬೋದು ಅಂತ ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಂದು ಚಿಕ್ಕ ಫ್ರಿಜ್ ಆಗಿರೋದ್ರಿಂದ ನಾನು ಇಟ್ಕೊಳ್ಳೋದನ್ನು ತೋರಿಸಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಬರೋ ಬೆಲ್ನ ಆಲ್ ಅಂತ ಕೊಡಿ, ಯಾವುದೇ ವಿಡಿಯೋ ಮಾಡಿದ್ರೂ ನೋಟಿಫಿಕೇಷನ್ ಮೊದಲಿಗೆ ಸಿಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.